ಮಧ್ಯರಾತ್ರಿಯಲ್ಲಿ ಕೇರಳದ ಲೂಲು ಮಾಲಿನಲ್ಲಿ ಸಾವಿರಾರು ಜನರನ್ನು ಕಂಡು ಸ್ವತಃ ಸಿಬ್ಬಂದಿಯೇ ಶಾಕ್ ಆಗಿದ್ದಾರೆ. ರಾತ್ರಿ 11:50 ನಂತರ ಮಾಲ್ ಬಾಗಿಲ ಮುಂದೆ ಜನರು ಜಮಾಯಿಸಿದ್ದಾರೆ. ಸಿಬ್ಬಂದಿ ಬಾಗಿಲು ತೆಗೆದ ಕೂಡಲೇ ಗುಂಪು ಗುಂಪಾಗಿ ಒಳನುಗ್ಗಿದ್ದಾರೆ. ಇಷ್ಟು ಜನರನ್ನು ನಿರೀಕ್ಷಿಸದ ಸಿಬ್ಬಂದಿಗಳೇ ದಂಗಾಗಿದ್ದಾರೆ. ಅರೆ ಏನಿದು, ಇಷ್ಟು ಜನರು ಮಧ್ಯರಾತ್ರಿ ಏಕೆ ಮಾಲಿಗೆ ಬಂದಿದ್ದಾರೆ? ಅಷ್ಟಕ್ಕೂ ಅಷ್ಟು ಆತುರವಾದರೂ ಏನಿತ್ತು ಎಂಬುದಕ್ಕೆ ಇಲ್ಲಿದೆ ಉತ್ತರ. ಲೂಲು ಮಾಲ್ ಮಾಡಿದ ಈ ಒಂದೇ ಯೋಜನೆಯಲ್ಲಿ ಸಾವಿರಾರು ಗ್ರಾಹಕರನ್ನು ಪಡೆದು ಲಾಭ ಮಾಡಿಕೊಂಡದಂತೂ ಸತ್ಯ. ಅಂದಹಾಗೆ ಜುಲೈ 7ರಂದು ಈ ಘಟನೆ ನಡೆದಿದೆ. ಜುಲೈ 6ರ ರಾತ್ರಿ 11:50ಕ್ಕೆ ಮಾಲ್ನಲ್ಲಿ 50% ರಿಯಾಯಿತಿಯನ್ನು ಘೋಷಿಸಿತ್ತು. ಈ ರಿಯಾಯಿತಿ ಕೇವಲ ಒಂದು ರಾತ್ರಿಯವರೆಗೆ ಮಾತ್ರ ಅವಕಾಶ ನೀಡಿತ್ತು. ಇದೇ ಕಾರಣಕ್ಕೆ ರಾತ್ರೋರಾತ್ರಿ ಮಾಲ್ಗೆ ಪ್ರವಾಹದ ರೀತಿಯಲ್ಲಿ ಜನರು ಜಮಾಯಿಸಿದ್ದಾರೆ. ಸದ್ಯ ಈ ವಿಡಿಯೋ ಬಾರಿ ವೈರಲ್ ಆಗುತ್ತಿದೆ. ಕೊಚ್ಚಿನ್ ಹಾಗೂ ತಿರುವನಂತಪುರಂನಲ್ಲಿರುವ 2 ಮಾಲ್ನಲ್ಲೂ ಸಾವಿರಾರು ಜನರು ಸೇರಿದರು. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.